ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನಾಗಲಿ ಒಂದು ವಾರ ಕಳೆದರೂ ಕೂಡ ಅವರ ಸಮಾಧಿ ದರ್ಶನಕ್ಕಾಗಿ ಕಂಠೀರವ ಸ್ಟುಡಿಯೋಗೆ ಬರುವವರ ಸಂಖ್ಯೆ ಕಡಿಮೆ ಆಗಿಲ್ಲ. ರಾಜ್ಯದ ವಿವಿಧೆಡೆಯಿಂದ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದ್ದು ಸಮಾಧಿಗೆ ನಮನ ಸಲ್ಲಿಸ್ತಾ ಇದ್ದು ಇವರಿಗೆ ಸರಿ ಸುಮಾರು 30 ಲಕ್ಷಕ್ಕೂ ಮಿಕ್ಕಿ ಅಭಿಮಾನಿಗಳು ಸಮಾಧಿ ಬಳಿ ಧಾವಿಸಿದ್ದಾರೆ. ಈ ನಡುವೆ ಅಪ್ಪುವನ್ನೇ ಹೋಲುವಂತಹ ಓರ್ವ ಅಭಿಮಾನಿ ಉಡುಪಿಯಲ್ಲಿದ್ದು ಸುದ್ದಿಯಾಗ್ತಾ ಇದ್ದಾರೆ. ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂತಹ ಈ ಯುವಕನ ಹೆಸರು ಪ್ರವೀಣ್ಗೆ ಅಣ್ಣವರ ಮಗ ಪುನೀತ್ ರಾಜ್ಕುಮಾರ್ ಅಂದ್ರೆ ವಿಪರೀತ ಅಭಿಮಾನ. ನನ್ನ ಆರಾಧ್ಯ ದೇವರು ಇರುವಾಗಲೇ ಪ್ರಚಾರಕ್ಕೆ ಬಾರದ ನಾನು ಈಗ ಅವರೇ ಇಲ್ಲವೆಂದ ಮೇಲೆ ಮಾಧ್ಯಮದ ಮುಂದೆ ಬಂದು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತೇನೆ ಎಂದು ಹೇಳಿ ಅಪ್ಪು ಅಭಿಮಾನಿಗಳ ಮನಸ್ಸು ಗೆದ್ದವರು. ಆದರೂ ಕೊಂಚ ಮನಸ್ಸು ಮಾಡಿ ಮಾಧ್ಯಮ ಮಿತ್ರರೊಂದಿಗೆ ತಮ್ಮ ಅಭಿಮಾನ ಎಂಥದ್ದು ಅನ್ನೋದನ್ನು ಹೇಳಿದ್ದಾರೆ. ಅಪ್ಪು ಸಿಂಪ್ಲಿಸಿಟಿ ಅಂದರೆ ತುಂಬ ಇಷ್ಟ. ಅವರು ಹಾಕೋ ಪ್ರತಿಯೊಂದು ಬಟ್ಟೆಯನ್ನು ಕೂಡ ಸೂಕ್ಷ್ಮತೆಯಿಂದ ಗಮನಿಸೋ ನಾನು ಅವರಂತ ಡ್ರೆಸ್ಸಿಂಗ್ಸ್ ಮಾಡ್ತೀನಿ. ಯುವರತ್ನ ಸಿನಿಮಾದಲ್ಲಿ ಅವರೊಂದಿಗೆ ಅಭಿನಯಿಸೋ ಅವಕಾಶ ಸಿಕ್ಕಿದ್ದೆ ನನ್ನ ಭಾಗ್ಯ. ಈಗಲೂ ಅವರಿಲ್ಲ ಅನ್ನೋದನ್ನು ಊಹಿಸೋಕೆ ಆಗ್ತಿಲ್ಲ. ಅಭಿಮಾನಿಗಳ ಮನಸ್ಸಲ್ಲಿ ಅವರೆಂದೂ ಕೂಡ ಶಾಶ್ವತವಾಗಿ ಉಳಿದು ಬಿಡ್ತಾರೆ ಎಂದರು. 2 years ಇಂದ ನಾನು ಕರಿತಾ ಇದ್ದಾರೆ. ಆಲ್ಮೋಸ್ಟ್ ನಾನು ಟಿಕ್ಟಾಕ್ ವಿಡಿಯೋಸ್ ಅಲ್ಲಿ ಇತ್ತಲ್ಲ, ಅವಾಗಿಂದ ಕೆಲವರು ನೋಡ್ಬಿಟ್ಟು ನಾನು ಹಿಂಗ್ ಮಾಡ ತುಂಬಾ ಜನ ಕರಿತಿದ್ರು. ನಾನು ಅದಕ್ಕೆಲ್ಲ ಜಾಸ್ತಿ ಇದು ಮಾಡಕ್ ಹೋಗಿಲ್ಲ, ಯಾಕಂದ್ರೆ ನಮ್ಗೆ ಬೇಡ, ಅವಶ್ಯಕತೆ ಇಲ್ಲ. ನಾನು ಎರಡು ದೋಣಿ ಮೇಲೆ ಕಾಲಿಟ್ರೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋಂತ ವಿಷಯ. ನಾನು ಆಲ್ರೆಡಿ ನಾನು ಕಷ್ಟ ಬಿಟ್ಟು ಒಂದು ಏನೋ ಮಾಡ್ಕೊಂಡಿದೀನಿ, ಇದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ನನ್ನ ಮೈಂಡ್ ಅಲ್ಲಿ ಇದೆ. ಇನ್ನೂ ಆತರ ಯೋಚನೆಗಳು ನನ್ಗೆ ಇನ್ನೂ ಬಂದಿಲ್ಲ. ನೋಡು ಮುಂದೆ ಏನಾಗ್ತದೆ ಏನಂತೇಳಿ ಅಂತೇಳಿ ಅಷ್ಟೇ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಯುವರತ್ನ ಮೂವಿ ನನ್ನ ಫಸ್ಟ್ ಸೀನ್ ಇತ್ತು. ನನ್ಗೆ ಒಂದು ಅವಕಾಶ ಕೊಟ್ಟಿದ್ರು, ಶೂಟಿಂಗ್ ಎಲ್ಲ ಆಯ್ತು. ಆದ್ರೆ ನನ್ ಸೀನ್ ಬರ್ಲಿಲ್ಲ. ಅವ್ರಂದ್ರೆ ಅದನ್ನ ತೆಗ್ದ್ರೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಅದ್ರ ಬಗ್ಗೆ ತೀರಾ ಇದ್ ಮಾಡಕ್ ಹೋಗಿಲ್ಲ. ಆಯ್ತು ಸರ್ ನಿನ್ ಸೀನ್ ಬರಲ್ಲ ಅಂದ್ರೆ ಸರಿ ಸರ್ ಓಕೆ ಡನ್ ಅಂದೆ. ಖುಷಿ ವಿಷಯ ಏನಂದ್ರೆ ಅವ್ರು ಮೀಟ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಮೀಟ್ ಮಾಡಿ ಮಾತಾಡ್ಸ್ಕೊಂಡ್ ಬಂದ್ವಿ. ಇಲ್ಲ ಸರ್, ಯಾಕಂದ್ರೆ ನಮ್ಗೂ ಈ ನೋವಿಂದ ನಮ್ಗೂ ಹೊರಗೆ ಬರಕ್ ತುಂಬಾ ಕಷ್ಟ ಆಯ್ತು. ನಾವು ಅದ್ರ ರಿಕವರಿಲಿ ಇದೀವಿ ಬಿಟ್ರೆ ಕಂಪ್ಲೀಟ್ ಆಗಿ ನಮ್ಮ ಮೈಂಡ್ ಇಂದ ಹೋಗಿಲ್ಲ. ಮೈಂಡ್ ಇಂದ ಹೋಗುವಂತದ್ದು ಅಲ್ಲ. ಈ ತರದೊಂದು ನಾವು ಎಲ್ಲೋದ್ರೂ ಈಗ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಪೋಸ್ಟ್ ನೋಡ್ತೀವಿ. ಅದನ್ನ ನೋಡಿದ್ರೆ ಈ ತರ ಇವತ್ತಿಗೂ ನಂಗೆ ಈ ತರದ್ ಆಗಿದ್ಯಾ, ಈ ತರ ಪೋಸ್ಟ್ ನಾವು ನೋಡ್ತಾ ಇದೀವಿ ಅನ್ಸುತ್ತೆ. ಅದು ಎಷ್ಟೋ ಜನರಿಗೆ ಹರ್ಟ್ ಆಗುತ್ತೆ. ನಾನಂತಲ್ಲ, ನನ್ಕಿಂತ ತುಂಬಾ ಹಚ್ಕೊಂಡ್ರು. ಈಗ ನ್ಯೂಸ್ ಎಲ್ಲ ನೋಡ್ತಾ ಇದ್ರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರು ಅಂತ ಇದಾರೆ. ಎಷ್ಟೋ ಜನ ಆಕ್ಸಿಡೆಂಟ್ಲಿ ಪೆಟ್ಟಾಗಿ ಅಂದ್ರೆ ಮೈಂಡ್ ಇದಾಗಿ ಡಿಪ್ರೆಷನ್ ಆಗಿ ಏನೇನೋ